ಕಳೆದ 2.5 ವರ್ಷದಿಂದ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಅವರು ಇಲ್ಲಿ ಯಾವ ರೀತಿಯ ಒಂದು ವರ್ತನೆಯಲ್ಲಿ ವರ್ತಿಸ್ತಾರೆ ಅನ್ನೋದನ್ನು ಕೂಡ ನಾವು ಬಹಳ ಗಂಭೀರವಾಗಿ ಗಮನಿಸುವಂಥದ್ದನ್ನು ಮಾಡಬೇಕಾದಂಥ ಅವಶ್ಯಕತೆ ಕಾಣ್ತದೆ. ಇವತ್ತು ತನ್ನ ಪ್ರಾಮಾಣಿಕ ಅಧಿಕಾರಿಗಳನ್ನು ಮತ್ತು ರಾಜಕೀಯ ವಿರೋಧಿಗಳನ್ನು ದಮನಿಸುವ ಒಂದು ಉದ್ದೇಶಕ್ಕೋಸ್ಕರನೇ ಅನೇಕ ವರ್ಷದಿಂದ ಮೊದಲು ಯಾವ ರೀತಿ ಈ ರಾಜಕೀಯ ಪರಿಸ್ಥಿತಿ ಇತ್ತು ಪುತ್ತೂರು ಅನ್ನೋದನ್ನು ಮತ್ತೆ ಗೂಂಡಾ ರಾಜಕೀಯದ ಪುನರಾವರ್ತನೆಯನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿಯ ವರ್ತನೆ ಅನ್ನೋದನ್ನು ನಾವು ಬಹಳ ಗಂಭೀರವಾಗಿ ಗಮನಿಸ್ತಾ ಇದ್ದೇವೆ. ಮೊನ್ನೆಯ ಒಂದು ಶಾಲೆಯ ಕಾರ್ಯಕ್ರಮದಲ್ಲಿ ಬಡಗನೂರಿನ ಕೊಯ್ಲಾ ಶಾಲೆಯಲ್ಲಿ ನಡೆದಿರುವಂಥ ಘಟನೆ, ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ, ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ಸ್ಥಳೀಯದ ಪ್ರಮುಖರನ್ನು ಕರೆದುಕೊಂಡು ಆ ಶಾಲೆಯ ಉದ್ಧಾರಕ್ಕಾಗಿ ಅನೇಕರು ಆ ಭಾಗದ ಪ್ರಮುಖರು ಕೆಲಸ ಮಾಡಿರುವಂಥದ್ದನ್ನು ಗಮನಿಸಿಕೊಂಡು ಅಲ್ಲಿಯ ಅಧ್ಯಾಪಕರಿಂದ ಮತ್ತು ಊರಿನವರು ಮತ್ತು ಅಲ್ಲಿಯ ಪ್ರಮುಖರು ಸೇರಿಕೊಂಡು ಶಾಲೆಯ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ರೀತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದನ್ನು ಅಲ್ಲಿಯ ಅಧ್ಯಾಪಿಕೆಯಾದಂತಹ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮುಗಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಆ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದರು. ಅಲ್ಲಿ ಎಲ್ಲರೂ ನಾವು ನಿನ್ನೆ ಗ್ರಾಮದ ಪರಿಸರಕ್ಕೆ ಹೋಗಿ ಒಂದಷ್ಟು ವಿಚಾರವನ್ನು ಕೇಳಿಕೊಂಡಾಗ ಯಾವುದೇ ಶಾಸಕರನ್ನು ಅಲ್ಲಿ ಯಾವುದೇ ರೀತಿಯ ಅವಮಾನಿಸಿರುವಂಥದ್ದನ್ನು ಯಾರೂ ಮಾಡಲಿಲ್ಲ ಅನ್ನೋದರ ಬಗ್ಗೆ ಅಲ್ಲಿಯ ಜನರು ಮಾತಾಡಿಕೊಂಡರು. ಆದರೆ ಮರುದಿವಸ ಈ ಶಾಸಕರು ಅಲ್ಲಿಯ ಕಳೆದ 10-30 ವರ್ಷದಿಂದ ಸಾವಿರಾನುಗಟ್ಟಲೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಒಂದು ಭಾರತೀಯ ಪ್ರಜೆಯಾಗಿ ಯಾವ ರೀತಿ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ನಿಷ್ಠೆಯನ್ನು ಇಟ್ಕೊಂಡು ತನ್ನ ಜೀವನವನ್ನು ಯಾವ ರೀತಿ ನಡೆಸಿರ್ಬೋದು ಅನ್ನೋದನ್ನು ಶಿಕ್ಷಕಿಯರು ನಮಗೆ ಅನೇಕರಿಗೆ ಮಾರ್ಗದರ್ಶಕರಾಗಿ ಇರುವಂಥದ್ದು ಇವತ್ತು ಸಮಾಜದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಅಂಥ ಒಬ್ಬ ಶಿಷ್ಯನ ಒಂದು ಪ್ರತಿಷ್ಠಿತ ಒಳ್ಳೆಯ ಮನೆತನದಿಂದ ಬಂದಿರುವಂಥ ಈ ಶಾಸಕರು, ಅವರ ತಾಯಿ ಕೂಡ ಶಿಕ್ಷಕರು ಏನಾಗಿದ್ರು ಅಂತ ಹೇಳುವಂಥದ್ದೊಂದು ಮಾಹಿತಿ ನನಗೆ ಸಿಕ್ಕಿತ್ತು. ಇಂಥವರೊಂದು ಬಾಯಿಯಲ್ಲಿ ಮಾತಾಡುವಂಥದ್ದನ್ನು ಕಾಣುವಾಗ ಆ ಶಿಕ್ಷಕಿ, ಆ ವಿಡಿಯೋ ನಿರಂತರ ವೈರಲ್ ಆಗ್ತಾಯಿತ್ತು, ನಿನ್ನೆ ಮೊನ್ನೆ ನೋಡಿದ್ರಲ್ಲ ನೀವು. ಆ ಶಿಕ್ಷಕಿ 10-30 ವರ್ಷ ಒಂದು ಶಿಕ್ಷಕಿ ಆ ಶಾಲೆಯನ್ನ ಅದೆಷ್ಟು ಪ್ರೀತಿಯಿಂದ ತನ್ನ ಮಕ್ಕಳು ಅನ್ನೋ ರೂಪದಲ್ಲಿ ಆ ಬೆಳೆಸಿರುವಂಥ ಮಕ್ಕಳನ್ನ ಉದ್ದೇಶಿಸಿ ಇವರು ಮಾಡಿರುವಂತಹ ಪ್ರಕ್ರಿಯೆಯನ್ನ ಮನೆಯ ಆ ತಾಯಂದಿರು ಕೂಡ ತಮ್ಮ ಮಕ್ಕಳಿಗೆ ತೋರಿಸುವಂಥದ್ದನ್ನ ಇವತ್ತು ಜನ ಮಾತಾಡಿಕೊಳ್ತಾ ಇದ್ದಾರೆ. ನೋಡು ಮಗ, ನಿನ್ನ ಟೀಚರನ್ನ ಶಾಸಕರು ಯಾವ ರೀತಿ ಜೋರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಕ್ಕಳನ್ನ ಮಾತಾಡಿಸುವಂಥ ಮಟ್ಟಕ್ಕೆ ಅವರು ಮಾತಾಡಿರುವಂಥದ್ದು ಇವತ್ತು ಜನ ಮಾತಾಡಿಕೊಳ್ಳುವಂಥದ್ದು ನಾವು ಗಮನಿಸಿದ್ದೆ. ನಾನು ಹೇಳುವಂಥದ್ದು, ಯಾವುದಾದ್ರೂ ಅಂತ ಒಂದು ಘಟನೆ ನಡೆದಿದ್ರೆ ಸರಿ, ಇದು ಹೋದಲ್ಲಿ ಬಂದಲ್ಲಿ ಎಲ್ಲವನ್ನೂ ಕೂಡ ರಾಜಕೀಯವನ್ನೇ ಬೆಳೆಸ್ಕೊಂಡು ಮಾತಾಡುವಂಥದ್ದು ಬೇರೆ ರೀತಿಯಲ್ಲಿ ಮಾತಾಡುವಾಗ ನಮಗೆ ಕಾಣ್ತಾ ಇದೆ. ತಾಯಂದಿರನ್ನ ದೇವರು ಅನ್ನೋ ರೂಪದಲ್ಲಿ ನಾವು ಕಾಣ್ತೇವೆ ಅಂತ ಹೇಳಿ ಇವತ್ತು ತಾಯಂದಿರನ್ನ ತಾಯಿ ಯಾವ ರೀತಿಯದ್ದು ಅನ್ನೋದನ್ನ ಏನು ಅರ್ಥ ಆಗದ ರೀತಿಯಲ್ಲಿ ಮಾತಾಡಿರುವಂಥದ್ದು ನಾವು ಕಂಡಿದ್ದೇವೆ. ಈ ರೀತಿಯೆಲ್ಲ ಮಾಡುವಂಥದ್ದನ್ನು ಕಾಣುವಾಗ ನಾನು ಹೇಳುವಂಥದ್ದು, ರಾಜಕೀಯವಾಗಿ ಎಲ್ಲವನ್ನ ಮಾಡಬಹುದು. ನಾವು ಮಾಡುವ ರಾಜಕೀಯದಲ್ಲಿ ಧರ್ಮ ಇರಬೇಕು. ವೇದಿಕೆಯಲ್ಲೊಂದು ಮಾತಾಡೋದು, ಏಳಿಗೆಯಿಂದ ಕೆಳಗಿದ್ದ ನಂತರ ಮತ್ತೊಂದು ಮಾತಾಡುವಂಥದ್ದು ರಾಜಕೀಯ ಅಷ್ಟು ಶೋಭೆ ತರುವಂಥದ್ದಲ್ಲ. ಆ ಶಿಕ್ಷಕಿಗೆ ನಿದ್ರೆನೇ ಮಾಡಿರ್ಬೇಕಿಲ್ಲ ಅಂತ ನನಗೆ ಕಾಣ್ತದೆ. ಆ ರೀತಿಯ ನೋವನ್ನು ಆ ಶಿಕ್ಷಕಿಗೆ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಅಲ್ಲಿಯ ಸ್ಥಳೀಯರ ಬಗ್ಗೆ ನಾವು ಮಾತಾಡಿಕೊಂಡಾಗ ಯಾರೋ ಒಬ್ರು ಕಾಂಗ್ರೆಸ್ನ ಲೀಡರು ಅವರ ಇದರಲ್ಲಿ ಅವರನ್ನ ಮಾತಾಡಿಸುವಂಥದ್ದು, ಅವರನ್ನು ಕರೆದು ಅವರ ಇದರಲ್ಲಿ ಜೋರು ಮಾಡುವಂಥದ್ದು, ಇವರಿಗೆ ಆ ರೀತಿಯ ಅಧಿಕಾರವನ್ನು ಕೊಟ್ಟವರು ಯಾರು ಅಂತ ಹೇಳಿ ಅವರು ಮಾತಾಡಲಿ. ಅದು ಕೂಡ ಒಂದು ಟೀಚರನ್ನ ಶಾಸಕರು ಮಾತಾಡುವಂಥದ್ದು ಸಹಜವಾಗಿರುವಂಥದ್ದು. ಏನಾದರೂ ಅಲ್ಲಿ ವ್ಯತ್ಯಾಸಗಳಾಗಿದ್ರೆ ಕರೆದು ಮಾತಾಡುವಂಥದ್ದು ಸಹಜ. ಅದಲ್ಲೊಬ್ರು ಹೇಮನಾಥ್ ಶೆಟ್ಟಿ ಅವರು ಅಲ್ಲಿ ಅವರ ಮಾತಿನ ಶೈಲಿಯನ್ನು ನೀವು ಕಂಡ್ರೆ, ನೀವು ಮಾಧ್ಯಮದಲ್ಲೆಲ್ಲ ನೋಡಿರ್ಬೋದು ಆ ರೀತಿ ಒಂದು ವರ್ತನೆ. ಹಾಗಾದ್ರೆ ಪುತ್ತೂರಲ್ಲಿ ಏನು ಮಾಡಿದ್ರು ಯಾರು ಕೇಳುವವರು ಇಲ್ವೋ ಅನ್ನೋ ರೀತಿಯಲ್ಲಿ ಇವರು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಮಾತಾಡುವಂಥದ್ದು ಇವತ್ತು ಕಾಣುವಂಥದ್ದು.
ತಕ್ಷಣ ತಕ್ಷಣ ಇದಕ್ಕೆ ಇವತ್ತು ನೋಡಿ ಇಲ್ಲಿ ಪುತ್ತೂರಿನ ನಾವು ಅನೇಕ ಘಟನೆಗಳನ್ನು ಕಂಡಿದ್ದೇವೆ. ಅವತ್ತಿನ ಕೆಲವು ಪ್ರಕ್ರಿಯೆಗಳು ತಹಸೀಲ್ದಾರರ ಬಗ್ಗೆ ಯಾವುದೆಲ್ಲ ಎಲ್ಲವೂ ಇಲ್ಲಿ ಭ್ರಷ್ಟಾಚಾರನೇ ತಾಂಡವಾಡ್ತಾ ಉಂಟು. ಈ ರಾಜ್ಯದ ಪರಿಸ್ಥಿತಿ ಇವತ್ತು ಇಡೀ ರಾಜ್ಯವನ್ನ ಗೂಂಡಾ ರಾಜ್ಯವನ್ನಾಗಿ ಪರಿವರ್ತನೆ ಮಟ್ಟಕ್ಕೆ ಇಲ್ಲಿಯ ಶಾಸಕರು ಅದಕ್ಕೆ ಕುಮ್ಮುಕ್ಕು ಕೊಡುವ ರೀತಿಯಲ್ಲಿ ಇವರ ವರ್ತನೆ ಕಾಣ್ತಾ ಉಂಟು. ಇಲ್ಲಿಯ ಜನರು ಸಜ್ಜನರು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಇದಕ್ಕೆ ಉತ್ತರ ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ. ಆ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಇದನ್ನು ಅತ್ಯಂತ ಗಂಭೀರವಾಗಿ ತಗೊಂಡಿದ್ದೇವೆ. ಮುಂದೆ ಈ ರೀತಿಯ ಏನಾದರೂ ಘಟನೆಗಳು ನಡೆದಲ್ಲಿ ಬೀದಿಗೆ ಇಳಿದು ನಾವು ಹೋರಾಟ ಮಾಡುವಂಥದ್ದು ಅನಿವಾರ್ಯವಾದದ್ದು. ಇದೆಲ್ಲದಕ್ಕೂ ಈ ಶಾಸಕರೇ ಕಾರಣ ಆಗ್ತಾರೆ. ಹಾಗಾಗಿ ದಯವಿಟ್ಟು ಈ ರೀತಿಯ ಗೂಂಡಾ ಪರಿವರ್ತನೆಯನ್ನು ಮಾಡದೆ ಜನರಿಗೆ ಯಾವ ರೀತಿ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೋ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸುವ ಮುಖಾಂತರ ಜನರು ನೆಮ್ಮದಿಯ ಬಾಳುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ನಾವು ಇಷ್ಟೇ ವಿನಂತಿಸಿಕೊಳ್ಳುವಂಥದ್ದು. ನಾವೆಲ್ಲರೂ ತಾಯಿ ತಾಯಿ ಅಂತ ಕೂಡ ಆ ಶಾಸಕರು ಕೂಡ ಹೇಳಿರುವಂಥದ್ದು, ತಾಯಿಯನ್ನು ದೇವರಂತ ಪೂಜಿಸ್ತೇವೆ ಅಂತ ಹೇಳುವಂಥದ್ದನ್ನು ಕೂಡ ನಾವು ಕೇಳಿದ್ದೇವೆ. ಹಾಗಾಗಿ ಈ ತಾಯಿಗೆ ನೋವಾಗಿದೆ, ಅಲ್ಲಿ ನೋವಾದ ಕಾರಣ ಅವರು ಕ್ಷಮೆ ಯಾಚಿಸಲೇಬೇಕು. ಅಂದ್ರೆ 30 ವರ್ಷ ಸೇವೆ ಸಲ್ಲಿಸಿದಂತ ಒಬ್ಬ ಶಿಕ್ಷಕಿ ಒಂದು 2.5 ವರ್ಷ ಆಗಿರ್ತಕ್ಕಂಥ ಶಾಸಕರು ಆ ರೀತಿಯಾಗಿ ಅವಮಾನಕಾರಿಯಾಗಿ ಮಾತಾಡ್ತಾರೆ ಅಂತ ಹೇಳಿ ಈ ಶಾಸಕರ ದುರ್ವರ್ತನೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಏನು ಗೂಂಡಾ ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಶಾಸಕರು ಪುತ್ತೂರನ್ನು ಗೂಂಡಾ ರಾಜ್ಯ ಮಾಡಬೇಕು ಅಂತ ಹೇಳಿ ಪುತ್ತೂರು ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಅದಕ್ಕೆಲ್ಲದಕ್ಕೂ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನು ಮುಂದಕ್ಕೆ ಮಾಡೇ ಮಾಡ್ತೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಯ್ಲಾ ತಾರೀಕು 1/2/25 ಶುಕ್ರವಾರದಂದು ನಡೆದಂಥ ಕುಂಬ್ರಾ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಮತ್ತು ಅನಂತರ ನಡೆದಂಥ ಪ್ರತಿಭಾ ಪುರಸ್ಕಾರ. ಈ ಪ್ರತಿಭಾ ಪುರಸ್ಕಾರಕ್ಕೆ ಆಮಂತ್ರಣ ಪತ್ರಿಕೆಯಲ್ಲಿ ಯಾವ ಗೆಸ್ಟ್ಗಳ ಹೆಸರನ್ನು ಕೂಡ ಹಾಕಿಲ್ಲ. ಅಲ್ಲಿ ಯಾರು ಬಂದಿದ್ದಾರೆ ಅವರಲ್ಲಿ ಉದ್ಘಾಟನೆ ಮಾಡಿಸಿದಂಥದ್ದು ಮತ್ತು ಅಲ್ಲಿದ್ದ ಹಿರಿಯರನ್ನು ಪಂಚಾಯತ್ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಮೊನ್ನೆ ತಾನೇ ನಾವು ಸೋಷಿಯಲ್ ಮೀಡಿಯಾ ನೋಡಿದಾಗ ಶಾಸಕರಿಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ನಮಗೆ ಗಮನಕ್ಕೆ ಬಂತು. ನಾವು ಪಂಚಾಯತ್ನ ಅಧ್ಯಕ್ಷರು ಮತ್ತು ನಾವು ಆ ಸಭೆಯಲ್ಲಿದ್ದ ಕಾರಣ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡುವಂಥದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ಅವತ್ತು ಯಾವುದೇ ವಿಚಾರದಲ್ಲಿ ಉದ್ಘಾಟನೆಯಿಂದ ಬಂದು ಧನ್ಯವಾದ ತನಕ ಶಾಸಕರ ಬಗ್ಗೆ ಯಾರೂ ಮಾತಾಡಲಿಲ್ಲ. ಅಂತ ಘಟನೆ ಕೂಡ ಅಲ್ಲಿ ಆಗಲಿಲ್ಲ. ಶಿಕ್ಷಕರು ಎಲ್ಲರನ್ನೂ ಕರೆದು ಊರಿನವರನ್ನು ಕರೆದು ಅಷ್ಟು ಅಚ್ಚುಮೆಚ್ಚಾಗಿ ಅಷ್ಟು ಚಂದವಾಗಿ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕಾರ್ಯಕ್ರಮ ಮುಗಿಯುವ ತನಕ ಯಾವುದೇ ಗೊಂದಲ ಆಗಲಿಲ್ಲ. ಇತ್ತು ಶಾಸಕರು ಯಾವ ವಿಜಯವನ್ನು ಆಧರಿಸಿ ಆ ಮಾತನ್ನು ಹೇಳಿದ್ರು ನನಗೆ ಗೊತ್ತಿಲ್ಲ. ಅನಂತರ ಅಲ್ಲಿ ಬಂತು ಪಂಚಾಯತ್ ಅವರು ಅಲ್ಲಿ 35,000 ಕೊಟ್ಟಂತಾಯ್ತು. ಪಂಚಾಯತ್ ಅವರು ಅಲ್ಲಿಯ ಶೌಚಾಲಯಕ್ಕೆ ಬೇಕಾಗಿ 1,40,000 ನಾವು ಕೊಟ್ಟಿದ್ದೇವೆ. ಅದರ ಜೊತೆಗೆ ನೀರಿನ ಸೌಕರ್ಯ ಬೇಕಾಗಿ ಸುಮಾರು 70,000 ಖರ್ಚು ಮಾಡಿದ್ದೇವೆ. ಟೋಟಲ್ ಆಗಿ ನಾವು 2,20,000 ನಾವು ಖರ್ಚು ಮಾಡಿದ್ದೇವೆ. ಯಾಕೆ ಈ ಮಾತನ್ನು ಹೇಳಿದರೆ ಪಂಚಾಯತಿಗೆ ಬರುವ ಅನುದಾನ ಬಾಡಿ ಕಡಿಮೆ. ಅದರಲ್ಲಿ ನಾವು ಮ್ಯಾಕ್ಸಿಮಮ್ ಶಾಲೆಗಳಿಗೆ ಅದು ಬಡಗನೂರು ಶಾಲೆ ಇಟ್ಟಿದ್ದೇವೆ, ಕೊಯ್ಲಾ ಶಾಲೆ ಕೂಡ ಇಟ್ಟಿದ್ದೇವೆ. ಅದು ನಮಗೆ ದೊಡ್ಡದು. ಈ ರೀತಿಯಲ್ಲಿ ನಾನು ಹೇಳುವಂಥದ್ದು, ಈಗ ಶಾಸಕರಿಗೆ ಅಂತ ಅವಮಾನ ಆದರೆ ನಮಗೆ ಅವಮಾನ ಅಲ್ಲ, ಅದನ್ನು ನಾವು ಸಹಿಸುದು. ಆದ್ರೆ ಅಲ್ಲಿ ಯಾವುದೇ ಘಟನೆಗಳಾಗಲಿಲ್ಲ. ಶಾಸಕರ ಬಗ್ಗೆ ಅವರ ಅಶೋಕ್ ಕುಮಾರ್ ರೈ ಅಂತ ಯಾವುದೇ ಅವರ ಹೆಸರು ಕೂಡ ಬರಲಿಲ್ಲ, ಶಾಸಕರು ಕೂಡ ಬರಲಿಲ್ಲ. ನಾನು ಹೇಳುವಂಥದ್ದು, ಇಷ್ಟು ಚಂದವಾಗಿ ಒಂದು ಶಾಲೆಯಲ್ಲಿ ಪಾಪ ಪೋಷಕರು ಎಲ್ಲ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಆಗುವಾಗ ಇಂಥ ಘಟನೆಗಳು ಆಗುವಾಗ ನಮಗೆ ಭಾರಿ ಬೇಜಾರಾಗ್ತದೆ. ಯಾಕಂದ್ರೆ ನಾವು ಶಾಲೆ ಅಂತ ಹೇಳಿದ್ರೆ ವಿದ್ಯಾ ಬೇಗ ಅಂತ ಆಲೋಚನೆ ಮಾಡಿದವರು. ಅಂಥದ್ರಲ್ಲಿ ಯಾವುದೇ ಘಟನೆ ಆಗದನ್ನು ಆಗಿದೆ ಅಂತ ಹೇಳುವಾಗ ನಮಗೆ ಮನಸ್ಸಿಗೆ ಭಾರಿ ಬೇಜಾರಾಗಿದೆ. ಅಲ್ಲ, ಆ ಸ್ಟೇಜಿಯಲ್ಲಿ ಈಗ ಕಾಂಗ್ರೆಸ್ ಬೆಂಬಲಿತ ಪಂಚಾಯತ್ ಸದಸ್ಯರಾದ ರವಿರಾಜರಯ್ಯವರಿದ್ದರು. ಎಲ್ಲರನ್ನು ಸೇರಿಸಿ ಅಲ್ಲಿ ಪಕ್ಷ ಭೇದ ಮತ್ತೊಂದು ಅಂತ ಮಾಡಲಿಲ್ಲ. ಅಷ್ಟು ಶಿಕ್ಷಕರಷ್ಟು ಒಳ್ಳೆಯವರು, ಅವರು ಯಾವುದನ್ನು ಮಾಡುವುದಿಲ್ಲ. ಎಲ್ಲರನ್ನು ಕರ್ಕೊಂಡು ಎಲ್ಲರನ್ನು ವಿಶ್ವಾಸ ಮಾಡಿಕೊಂಡು ಬಂದಂತ ಒಂದು ಪ್ರತೀತಿ ಅಲ್ಲಿದೆ. ಆದ ಕಾರಣ ಅಲ್ಲಿ ಎಲ್ಲರನ್ನು ಕರ್ಕೊಂಡು ಮಾಡಿದ್ದಾರೆ. ಮತ್ತೆ
ನನಗೆ ಗ್ರಾಮಾಂತರ ಪತ್ರಿಕೆ ಯಾರ ಹೆಸರನ್ನು ಕೂಡ ಹಾಕಲಿಲ್ಲ, ಅಧ್ಯಕ್ಷರ ಉದ್ಘಾಟನೆ ಅಂತವ್ರದ್ದು ಹಾಕಲಿಲ್ಲ. ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನು ಅಲ್ಲಿ ಸೇರಿಸಿ ಇವರು ಹಿರಿಯವರನ್ನೆಲ್ಲ ಅವರ ವಿಶ್ವಾಸವನ್ನು ಮಾಡಿದಂಥದ್ದು. ಈಗ ದ್ವೇಷಕ್ಕೆ ಏನ್ ಮಾಡಿದ್ದಾರೆ ಪ್ರಚಾರ ಹೇಗೆ ಶಾಲೆಯ ಮೇಲೆ ಶಿಕ್ಷಕರ ಮೇಲೆ ದ್ವೇಷಕ್ಕೆ ಅದರ ಬಗ್ಗೆ ನಾವೇನು ಕಮೆಂಟ್ಸ್ ಕೊಡುವಂಥದ್ದಿಲ್ಲ, ಅದು ನನಗೆ ಗೊತ್ತಿಲ್ಲ. ಈಗೇನು ನಿಮ್ಮ ಶಾಸಕರು ಕ್ಷಮೆ ಕೊಡಬೇಕಂತ ಏನಾದ್ರು ನಿಮ್ಮ ಬಿಜೆಪಿ ಶಿಕ್ಷಕರು ಅವರಲ್ಲಿ ಮಾತಾಡಿದ್ದಾರೆ ಶಾಸಕರಿಗೆ SDM ದೇವರು ಮಾತಾಡಿದ್ದಾರೆ. ಅಲ್ಲ ಈಗ ಶಾಸಕರು ಬೈಯುವಾಗ ಟೀಚರ್ ಕೂಡ ಏನು ಹೇಳಿಲ್ಲ, ಇಂಥ ಘಟನೆ ನಡೆಯಲಿಲ್ಲ ಅಂತ ಹೇಳಿ. ಇದಾದ್ರೆ ಏನು ಆಕ್ಚುಲಿ ಏನಲ್ಲಿ ನಡೀತದೆ, ಯಾಕೆ ಸುಮ್ಮನೆ ಬೈಲಿಕ್ಕೆ ಸಾಧ್ಯತೆಗಳು ಇದೆಯಾ? ಅವಲ್ಲಿ ಗಮನಕ್ಕೆ ಕೂಡ ಕಾರ್ಯಕ್ರಮದಲ್ಲಿ ಕೂಡ ಹೇಗೆ ಹಿನ್ನೆಲೆ? ನಾನು ಇವತ್ತಿನ ಪೇಪರನ್ನು ಸುದ್ದಿ ಬಿಡುಗಡೆಯನ್ನು ಕೂಡ ಕಂಡಿದ್ದೇನೆ. ಅದರಲ್ಲಿ ಒಳಗಿನ ಭಾಗದಲ್ಲಿ ಅದೇ ಶಾಲೆಯ ಟೀಚರ್ಸ್ ಮತ್ತು ಪ್ರಮುಖರು ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಇರುವ ರೀತಿಯಲ್ಲೇನು ಅವರು ಸನ್ಮಾನಿಸುವಂಥದ್ದು ಕೂಡ ಇವತ್ತಿನ ಪತ್ರಿಕೆಯಲ್ಲಿ ಕಾಣ್ತಾ ಇದ್ದೇನೆ. ಈ ರೀತಿಯೆಲ್ಲ ಗೌರವ ಕೊಟ್ಟವರನ್ನು ಆ ಟೀಚರ್ಸ್ನ ಆ ಒಂದು ನಿಯೋಗ ಮಾತಾಡಿಸುವಂಥದ್ದನ್ನು ಕೂಡ ಇವತ್ತಿನ ಪತ್ರಿಕೆಯಲ್ಲಿ ಕಂಡೆ, ಸುದ್ದಿಯಲ್ಲಿ ಉಂಟದು. ಈ ರೀತಿಯೆಲ್ಲ ಗೌರವ ಕೊಟ್ಟವರನ್ನು ಕರೆದಿರುವಂಥದ್ದು ಕೂಡ ಅಲ್ಲಿ ಗಮನಿಸುವಂಥದ್ದು. ಆ ರೀತಿ ಯಾರೋ ಏನು ಹೇಳಿದ್ದಾರೆ ಅಂತ ಹೇಳಿಕೊಂಡು ಆ ಟೀಚರನ್ನು ಇಲ್ಲಿಗೆ ಕರ್ಕೊಂಡು ಬರುವಂಥದ್ದು ಒಟ್ಟು ನನ್ನ ಲೆಕ್ಕದಲ್ಲಿ ರಾಜಕೀಯದ ಒಟ್ಟು ವ್ಯವಸ್ಥೆಯನ್ನೇ ಹಾಳು ಮಾಡುವಂಥದ್ದು. ಅನೇಕ ಜನಪರ ಹೋರಾಟಗಳಿದೆ ಇಲ್ಲಿ, ಅದನ್ನು ಮಾಡಲಿ, ಅದಕ್ಕೆ ನಮ್ಮದು ಸಹಕಾರ ಇದೆ. ಅದು ಬಿಟ್ಟು ಬರೀ ಹೇಳುವಂಥದ್ದು. ನಾನು ಅನೇಕ ಕಾರ್ಯಕ್ರಮಗಳನ್ನು ಗಮನಿಸಿದೆ. ವೇದಿಕೆಗೆ ಹೋದ ಕೂಡಲೇ ರಾಜಕೀಯವನ್ನೇ ಮಾತಾಡೋದು, ಮತ್ತೆ ಹೇಳೋದು ನಾನು ವೇದಿಕೆಯಲ್ಲಿ ರಾಜಕೀಯ ಮಾತಾಡಲಿಕ್ಕೆ ಬರಲಿಲ್ಲ ಅಂತ ಹೇಳಿ ಮಾತಾಡೋದು. ನೀವೆಲ್ಲರೂ ಗಮನಿಸಿರ್ಬೋದು, ಅಲ್ಲಿ ಬರೀ ಮಾತಾಡೋದೇ ರಾಜಕೀಯ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.